ಧರ್ಮಗಳ ದೇವರಿಗೂ ಅದರದ್ದೇ ಆದ ಪುರಾತನ ಇತಿಹಾಸ ಹಿನ್ನೆಲೆಗಳಿರುತ್ತದೆ. ಅದರಲ್ಲೂ ತ್ರೇತಾಯುಗದಲ್ಲಿ ಕ್ಷತ್ರಿಯ ಸಂಹಾರಕ ಭಗವಾನ್ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಹಲವಾರು ಕಾರಣಿಕದ ದೈವಗಳು ಪವಿತ್ರತೆಯನ್ನ ಹೊಂದಿರುವ ದೇವಾಲಯಗಳು ಇವೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಗಳು ದೇವರ ಅನುಗ್ರಹದಿಂದ ಇಲ್ಲಿ ನಡೆದು ಹೋಗಿದೆ. ಇಂತಹ ಪ್ರತಿಯೊಂದು ಪವಿತ್ರ ದೇವಾಲಯಗಳ ಇತಿಹಾಸವನ್ನ ವೀಕ್ಷಕರಿಗೆ ತಿಳಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ವೀಕ್ಷಕರೇ, ನಾವು ಈ ದಿನ ನಿಮಗೆ ತೋರಿಸುವಂತಹ ದೇವಸ್ಥಾನ ಸುಮಾರು 100 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಭವ್ಯ ದೇಗುಲ. ಈ ದೇವಸ್ಥಾನವಿರುವುದು ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಕುದ್ರಟ್ಟು ಸಮೀಪ. ಈ ದೇಗುಲವೇ ಹಚ್ಚ ಹಸುರಿನ ನಡುವೆ ಹಳ್ಳಿಯ ಸೊಗಡನ್ನ ಪ್ರಶಾಂತತೆಯಿಂದ ಬೇಡಿದ ಭಕ್ತರನ್ನ ಹರಸುವ ಶ್ರೀ ಸತ್ಯನಾರಾಯಣ ದೇವಸ್ಥಾನ. ಕರಾವಳಿ ಜಿಲ್ಲೆಯಂದ್ರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರಪರಿಚಿತ ಪ್ರದೇಶ ಬೆಳ್ತಂಗಡಿ ತಾಲೂಕು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ವಿಸ್ತಾರವಾದ ತಾಲೂಕು. ಚಾರ್ಮಾಡಿಯಿಂದ ಪುಂಜಾಲಕಟ್ಟೆಯವರೆಗೂ ಹಾಗೂ ವೇಳೂರಿನಿಂದ ಉಪ್ಪಿನಂಗಡಿಯವರೆಗೂ ಈ ತಾಲೂಕು ಹರಡಿದೆ. ಇದರ ಪೂರ್ವ ಭಾಗದಲ್ಲಿ ರಮಣೀಯವಾದ ಪಶ್ಚಿಮ ಘಟ್ಟವಿದೆ. ಈ ತಾಲೂಕಿನಲ್ಲಿ ಪ್ರಸಿದ್ಧಿ ಹೊಂದಿದ ಯಾತ್ರಾ ಸ್ಥಳ ಧರ್ಮಸ್ಥಳ, ಶಿಕ್ಷಣ ಕೇಂದ್ರವಾದ ಉಜಿರೆ, ಪ್ರೇಕ್ಷಣೀಯ ಸ್ಥಳವಾದ ಜಮಲಾಬಾದ್ ಕೋಟೆಯೂ ಇದೆ. ಇದಲ್ಲದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳೂ ಇವೆ. ಇಲ್ಲಿನ ದೇವರ ಅನುಗ್ರಹಕ್ಕಾಗಿಯೇ ದೇಶ ವಿದೇಶಗಳ ಜನರು ಕರಾವಳಿ ನಗರಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಹೌದು, ಇಂತಹ ಸುಂದರ ಪ್ರಸಿದ್ಧತೆಯನ್ನ ಹೊಂದಿರುವಂತಹ ಕಾರಣಿಕದ ದೇವಾಲಯದ ಇತಿಹಾಸ, ಇಲ್ಲಿನ ವೈಶಿಷ್ಟ್ಯತೆಯನ್ನ ನಾವು ನಿಮಗೆ ತಿಳಿಸ್ತೇವೆ. ಶ್ರೀ ಸತ್ಯನಾರಾಯಣ ದೇವಸ್ಥಾನದ ಇತಿಹಾಸವನ್ನ ನೀವು ಕೇಳಿದ್ರೆ ನಿಜಕ್ಕೂ ನೀವು ಆಶ್ಚರ್ಯ ಪಡ್ತೀರಾ. ಈ ಕುತ್ರೊಟ್ಟು ದೇವಸ್ಥಾನ 1973 ಇಸವಿ ಮಾರ್ಚ್ ತಿಂಗಳು ಆರಂಭಡು ಇಂದು ಮಾರ್ಚ್ ತಿಂಗಳ ಪ್ರಥಮ ವಾರಡು ದೇವಸ್ಥಾನ ಕಟ್ಟಲು ಶುರು ಮಾಡ್ಸೋಣ. ಕಟ್ಟ ಕಾರಣ ಎಂಚ ಅನ್ಪಂಡ ಮುಂದೆ ಮುಟ್ಟೆಡು ತೋಜುಂಡು ತುಲ ಈ ಕಿರೆಯನ್ನು ರಿಪೇರಿ ಮಾಡ್ಕೊಂಡಾಗ ಐಟೊಂದು ಸಾಲಿಗ್ರಾಮ ತಿಕ್ಕೊಂಡು ಒಂತೆ ಘನ ಪಂಡ ಒಂಜಿ 6-7 kg ಮುಟ್ಟ ತೂಕ ಉಂಟು ಮಲ್ಲ ಸಾಲಿಗ್ರಾಮ. ಅವು ಮುಲ್ಪ ಸಾಧಾರಣ ಓಳ್ಳ ಇಜ್ಜಿ ಸಾಲಿಗ್ರಾಮದ ರೂಪಡು ಆತ ಮಲ್ಲ ಸಾಲಿಗ್ರಾಮ ಅನ್ಪಂಟ ನಾವು ಇಜ್ಜಿ ಮುಲ್ಪ ಒಳ್ಳ ಎಂಕ್ಲ ತಿಕ್ಕಿಪೇಟೆಗೆ ಎಂಕ್ಲ ಇಂಚಿನಂದ ಐತ ವಿಷಯ ಗೊತ್ತಾವಂದೆ ಐನಕ್ಕೆ ಒಂದು ಭಾರಿ ತುದಿಯೋ ದೀದ ಒಂಜಿ ಎಳ್ಮ ದಿನ ಅನಾಗ ಒಂಜಿ ಸರ್ಪ ಬತ್ತಂದಲ್ಪ ಎಂಕ್ಲ ಅಣ್ಣೇರಂಚ ಬಂಡ ಅರೆಗೆ ಪೋಲ ಬೊಲ್ಪುಲಕ್ಕದು ಇಲ್ಲಲ್ಲಿಡ್ದು ಇಡಗೆ ಕಿರತಡೆ ಬದ್ರೆ ಕೈಕಾರು ಮಾಡೋ ಮದ ದೆಕ್ಕದು ಮತ್ತು ದೈತ ಕೈತಾರೆ ಮತ್ತೆ ಹೋಗೋಣ ಅಭ್ಯಾಸ ಇರ್ತಂತೆ. ಒಂದು 8 ಐಟ ಮುಲ್ಪ ದೇವಸ್ಥಾನದ ಅಲ್ಲ ಇತ್ತಜಿ ಆರೆಂಚನೆ ಬರ್ತದೆ. ಮಧ್ಯಾಹ್ನ ಒಂಜಿ ಉಣಸ ಬರ್ತದೆ ಇನ್ನು ಮುಲ್ಪ ಒಂಜಿ ಮಲ್ಲ ಬೆಂಗದ ಮರ ಇತ್ತು ನನಗೆ ಐತ ಮುದಿಲ್ದು ಲಾಯ್ಕ ಲೆವೆಲ್ ಎರಡು ಜಾಗ ಇತ್ತು ಐತ ಉಣಸ ಬರ್ತದೆ. ಅದು ಮುಲ್ಪ ಒಂಚೂರು ಜಪ್ಪುನ ಗಾಳಿ ಉಂಡ ತಾತ್ಪ ಇಂದು ಬಂದು 73ನೇ ಇಸವಿದ ಒಂದು ವಿಚಾರಗಳು ಅಂಚನೆ ಅವರಿಗೆ ಸಡನ್ ಅದನ್ನು ಸೊಪ್ಪನ ಬೋರುಂಡಂಜಿ ಇನ್ನು ಮುಲ್ಪ ದೇವಸ್ಥಾನ ಉಂಡು ದೇವಸ್ಥಾನ ಮಲ್ಪಡು ನಿಗ್ಲನ್ನು ಎಡ್ಡೆ ಮಲ್ಪದೆ ಅಂಚ ಮತ್ತು ದಿಂಜ ಇಂಚು ಬರ ಕಣ ಕಟ್ಟುಂಡು ಅವು ಆಂಡ್ಲ ಆರೆಗೆ ಅಂಚ ಬಂಡ ಇಂದು ನಿಜನೇ ಆದಿಪ್ಪು ತೂಕ ಪಂದೇರು ಐತ ಬಗ್ಗೆ ಒಂಚೂರು ಹೆಚ್ಚು ಮನಸ್ಸನ್ನು ಐತ ಕಡೆಗೆ ಕೊರುದು ತೂಕ ವಿಮರ್ಶೆ ಮಲ್ಪರ ಪೋಯರು ಆಂಡ ಎಂಕ್ಲಿಗೆ ಸರಿ ಅತ್ತ ಬಂದು ಕಾಸರಗೋಡು ಹೋದು ಅಲ್ಪ ಒಂಜಿ ಬೇಳ ಪಂಡ ಒಂಜಿ ಜಾಗ ಉಂಡು ಕುಂಬ್ಳದ ಕೈತಾರೆ ಅಲ್ಪ ಅವ್ರಿಗೆ ವಿಷ್ಣುಮೂರ್ತಿ ಅಡಿಗ ಪಂದುಲರ ಮಲ್ಲ ಜೋಯಿಸಿರಿ ಅಷ್ಟಮದ್ದೆಲ್ಲ ಮಾತ ಪಂಟ್ಮಾರು ಆರು ಈಗಲೇ ಸಂಬಂಧಿಕರ್ಲ ಅಂದು ಆರಡಪ್ಪ ಹೋದ ಪಣ್ಣಾಗ ಆರು ಪಂಡರು ಈ ಈಗ ತಿಕ್ಕಿನ ಶಾಲಿಗ್ರಾಮನು ಐನ ಪೊರ್ಲು ದೆಕ್ಕದು 1 kg ಅರಿತ್ತ ಉಳಾಯ್ದು ಐನ ಪಾಡ್ದು ಗಂಟೆ ಕಟ್ಟದು ದೀವು ಓಡಾಯ್ಲು 24 ಗಂಟೆ ದೀಲೆ ಐ ದೀವರೆಗೆ ದುಂಡು ಶಾಲಿಗ್ರಾಮದ ತೂಕನು ಗ್ರಾಮ್ ಏತುಂಡು ಪಂದು ಈ ಅರಿನ ತೂಕ ಮಾಡ್ತದೆ ದೀಲೆ ಐತೆ ಕಟ್ಟದು 24 ಗಂಟೆ ದೀಲೆ 24 ಗಂಟೆ ಹಿಡಿದು ಬುಕ್ಕ
ಅವೇನು ಕೂಡ ಅದೇನು ತೂಕ ಮಲ್ಪಲೆ ಅವು ಕಲೆಕ್ಟ ಶಾಲಿಗ್ರಾಮ ಅನ್ನಂಡ ತೂಕೊಡು ಅದು ವ್ಯತ್ಯಾಸ ಬರ್ತದೆ ಹೆಚ್ಚಿಗೆ ಅವಡ ಕಮ್ಮಿ ಅವನ ಹಾಕೊಂಡು ಪಂಡ್ಯರು ಎಂಕ್ಲ ಇತ್ತ ಮಿತ್ತ ನಂಬಿಕೆ ಒಂದು ಅಂಚನೆ ಮಳ್ತುಂಡು ಮಳ್ತದ ಆನಾಗ ಅವು 96 ಗ್ರಾಮ್ಸ್ ಇತ್ತನಂಚನ ಅರಿ 1 ಕಿಲೋಲ 110 ಗ್ರಾಮ್ ಮುಟ್ಟ ಎತ್ತುಂಡು ತೂಕ ಜಾಸ್ತಿ ಆಂಡು ಅಣ್ಣ ಎಂಕ್ಲ ಅಲ್ಪ ನಿಗಂಟೆ ನೆಟ್ಟೊಂದು ಪವರ್ ಉಂಡು ಪಂಡು ಅಂಚನೆ ಮಾರ್ಚ್ 31ನೇ ತಾರೀಕಿಗೆ ಎಂಕನ ಈ ಊರು ನಡ ಪಂಡ ಒಂಜಿ ಮಲ್ಲ ಒಂಜಿ ಗುತ್ತುದ ಇಲ್ಲು ಅಕ್ಲಿಗೆ ಹಿಂಜ ಆಸ್ತಿ ಉಂಡು ಆಸ್ತಿ ಇತ್ತು ನಮ್ಮದ ಗೇಣಿ ಕೊಡ್ತಾರೆ ಎಂಕ್ಲ ಅವೇ ನಡತ್ತ ಜಾಗದ ಗೇಣಿ ಒಕ್ಕಿಲ್ಲ ಎಂಕ್ಲ ಪಂಡ ಊರದ ಪುರೋಹಿತ ಕೆಲಸ ಮಾಡ್ದವರೆಗೆ ನಡತ್ತಾರೆ ಎಂಕ್ಲ ಈರಾಲ್ದು ಬೆನ್ನೊಂದಿಪ್ಪಲೆ ಎಂಕ್ಲನ ಕೆಲಸಗಳ ಮತ್ತು ಬತ್ತೊಂದಿಪ್ಪಲೆ ಮಾತ ಆರ ಎಂಕ್ಲಿಗೆ ಭರವಸೆ ಕೊರದಿತ್ತಾರೆ ಅವೇ ಅಂಚನೆ 6ನೇ ಎದುರು ಒಂದು 6ನ ಮುಖಾಂತರವಾದ ಮುಲ್ಪ ದೇವಸ್ಥಾನಕ್ಕೂ ಶಂಕುಸ್ಥಾಪನೆ ಮಾಡ್ತಂಡು 73ನೇ ಮಾರ್ಚ್ 31ನೇ ತಾರೀಕಿಗೆ ಮುಲ್ಪ ಪುನರ್ ಪ್ರತಿಷ್ಠೆ ಆದ ಮೂಜಿ ದಿನದ ಜಾತ್ರೆ ಮಾಡ್ಕೊಳ್ಳೋ ಶುರು ಮಾಡ್ತು ಅಂಚನೆ ಒಂದು 7 ವರ್ಷ ಮೂಜಿ ದಿನದ ಜಾತ್ರೆನೇ ಆವಂಡಿತ್ತಂಡು ಈ ಪಂಡ ನೆಕ್ಕ ಹೆಂಚಿನ ಪಂಡ ಈ ಸಿರಿ ಆಲಡ್ಡದ ಇದು ಮುಲ್ಪ ಬೆಂಗದಡಿ ಪಂಡು ಸಿರಿಕುಲ್ನ ಸಂದಿಡ್ಲ ಬೆಂಗದಡಿ ಕೂಡಿಯ ಕುತ್ತಿಲ್ಲ ಪಂಡ ಸಂದಿಡ ಪಾತ್ರ ಬರ್ಕೊಂಡು ಈ ಅಂಚನೆ ಈ ಬೆಂಗದಡಿ ಮುಲ್ಪ ಇತ್ನಲ್ಲ ಅಂದು ಇವಾಗ ಸಿರಿತ ಅಂಶಲ ದೊಂಬು ಮುಲ್ಪ ಇತ್ತಿಂಡಿಗೆ ಪಂಡ ಎಂಕ್ಲೆ ಗೊತ್ತು ಎಂಕ್ಲೆ ಎಲ್ಲಿ ಅಕ್ಲಾಪ ಮಾತ ಅದು ಪಂಡೊಂಡಿತ್ತಾರೆ ದಾಯ್ತನ ಅಲ್ಪ ಒಂದು ವಿಶೇಷತೆ ಉಂಡು ಅಂತ ಪಂಡೊಂಡಿತ್ತಾರೆ ಅಂಚನೆ ಆಗ್ಲ ಇವು ನಮ್ಮನ ಪಂಡು ಅಣ್ಣಕ್ಕೆ ಕೊಂತ ಹೆಚ್ಚು ಪ್ರೋತ್ಸಾಹ ಕೊಡೋದು ಅವೇ ವರ್ಷದ ಸಿರಿ ದರ್ಶನ ಮಾಡ್ತಂಡು ಎಂಕ್ಲ ಅಂಚನೆ 87ನೇ ಇಸುವಿಡು ಇನ್ನು ಮುಲ್ಪ ಒಂದು ಶನಿ ಪೂಜೆ ಮಲ್ಪೋಗ ಪಂದು ಒಂದು ಅಭಿಪ್ರಾಯ ಉಂಟು ಅಂಚನೆ ಆ ವರ್ಷದ ಶನಿ ಪೂಜೆ ಪಂದು ಮತ್ತು ಸಾಮೂಹಿಕ ರೀತಿಯಲ್ಲಿ ಎಡ್ಡೆ ಪ್ರೋತ್ಸಾಹ ಕೊರಿಯರು ಇಡೀ ಬೆಳ್ತಂಗಡಿ ತಾಲೂಕು ಈ ಸಾಮೂಹಿಕ ಶನಿ ಪೂಜೆ ಮಾಡ್ಕೊಂಡು ನಾವು ಇತ್ತಿಜಿ ಒಳ್ಳೆ ಇತ್ತಿಜಿ ಈಗ ಜನಕ್ಕನ್ನ ಎಡ್ಡೆ ಪ್ರೋತ್ಸಾಹದವರೆಗೆ ಅವು ಎಡ್ಡೆ ವಿಜೃಂಭಣೆ ಐದು ಬೋಡಿನ ಈ ಆರ್ಥಿಕ ಸವಾಲ ಮತ್ತು ತಿಕ್ಕಂಡು ಎಡ್ಡೆ ಪೊರ್ಲುಡ ಉಂಟು ಅಂಚೆ 87ನೇ ಇಸವಿದ ಏಪ್ರಿಲ್ ಪ್ರಥಮ ಶನಿವಾರ ಶುರು ಮಾಡ್ತಾ ಅಂಚಿನ ಶನಿ ಪೂಜೆ ಒಂದು 86 ಶುರುವಾದ 87ನೇ ವರ್ಷದ್ದು ಎಂಕ್ಲೆ ಗಣಹೋಮ ಶುರು ಮಾಡ್ತಾನೆ ಒಂದು ಶನಿ ಪೂಜೆ ಗಣಹೋಮ ಒಟ್ಟು ಮಾಡ್ತದೆ ಸತ್ಯಣ್ಣ ದೇವರನ್ನ ಎಂಚೆಲ್ಲ ದೇವಸ್ಥಾನನೇ ಉಂಟತ್ತ ಇನ್ನು ಮೂಜಿ ದೇವರನ್ನ ಸಂಗಮ ಇತ್ತನ್ನ ಬರ್ತನಕ್ಲೆ ಅವಕಾಶ ಕಮ್ಮಿ ಭಕ್ತಿ ಜಾಸ್ತಿ ಬರ್ಕೊಂಡು ಬಂದು ಗಣಹೋಮ ಫಸ್ಟ್ 16 ತಾರಾಯ್ದ ಅಷ್ಟದ್ರವ್ಯದ ಗಣಹೋಮ ಮಾಡ್ತವೆ ಅವು ಮಾಡ್ತದೆ ಒಂದು ಮೂಜಿ ವರ್ಷ ಆನಾಗ 107 ಮದ ಮಲ್ಪೋಗ ಅಂದಾಂಡು ಅಂದರೆ ಮೂಜಿ ವರ್ಷ 107 ಮದ ಮೂಜಿ ವರ್ಷದ ಬಗ್ಗೆ 108 ಕಾಯ್ದ ಗಣಹೋಮ ಮಾಡ್ತದೆ 97ನೇ ಇಸವಿದು 1008 ಕಾಯ್ದ ಗಣಹೋಮ ಮಲ್ಪೋಡು ಪಂಡ ಅಣ್ಣಗೊಂಜಿ ಎಂಜನ ಮನಸ್ಸ ಅಂಡು ಅಂಜನೆ ಈಗ ಮೂಜಿ ತಿಂಗಳು ಓದೊಂದು ಐಕ ಪೂರ್ವ ಬಾವಿ ತಾಯಾರ ಮಾತ ಮಾಡ್ತದೆ ಅದು ವಿಜೃಂಭಣೆ ಆಂಡು ಅಂಚೆ ಅದು ಅವಿಡ್ದ ಬೊಕ್ಕ ಈಗ ಏಪ್ರಿಲ್ ಪ್ರಥಮ ಶನಿವಾರದಾನಿ ಇನ್ನು 108 ಕಾಯಿ ಗಣಹೋಮಲ್ಲ ಬೊಕ್ಕ ಈ ಸಾಮೂಹಿಕ ಶನೀಶ್ವರ ಪೂಜೆಲ್ಲ ಐನ ನಿರಂತರವಾದ ಮಲ್ತೊಂಡುಳ್ಳು ಈ ಸತ್ಯನಾರಾಯಣ ದೇವರನ್ನ ಸನ್ನಿಧಿಡು ಈ ಮದಿಮೆದ ಬಗ್ಗೆ ಒಂದು ಭಾಳ ವಿಶೇಷವಾದ ಒಂದು ಪವರ್ ಉಂಟು ಮುಲ್ಪ ಇದು ಕುತ್ರೋಟುಡು ಮದಿಮೆ ಆಪೆಯನ್ನು ಪಂಡೇರ ನಾಣ್ಣ ಹಾಕ್ಲೆ ಮದಿಮೆಗೆ ಎಂದುಲ ಕೂಡ್ದು ಬರ್ಕೊಂಡು ಬೊಕ್ಕ ಇತ್ತ ದಿಂಜ ಮದಿಮೆ ಹಾಪುಂಡು ಒಂದು 100 ಗಟ್ಟಲೆ ಮದಿಮೆ ಹಾಪುಂಡು ಐಟ್ಲೆ ಇಂಚ ಆದರ್ಶ ಮದಿಮೆ ಬಂದು ಇತ ಕೆಲವು ಆಣು ಪೊಣ್ಣು ಅಕ್ಲೆಗೆ ಒಂಜಿ ಮನಸ್ಸು ಎಡ್ಡೆ ಉಂಡು ಎಂಕ್ಲೆ ಜೀವನದ ಇಪ್ಪು ಅಮ್ಮ ಒಂಜಿ ಇಂದು ಭಾವನೆ ಇಪ್ಪುಂಡು ಅಂಡ್ ಅಪ್ಪೆ ಅಮ್ಮಗ ಆವರೆಗೆ ಮನಸ್ಸಿಜ್ಜಿ ಅಂಚಿನಕ್ಲೆ ಬರ್ಪೇರು ಪಂಡಿತ ಮದಿಮೆ ಪಂಡ ರಿಜಿಸ್ಟರ್ಡ್ ಐತೆ ಆವಡೆ ಮದಿಮೆ ಅವನ ಅಂಡ ಅಂಚಿನ ಅಂಚೆ ಬತ್ತಂಡ ಎಂಕ್ಲ ಐತ ಮಾತ ದಾಖಲೆಯನ್ನು ಮಾತ ತೂಪು ಒಂಜಿ ಪೊಣ್ಣಗಾವಡೆ ಆಣಗಾವಡೆ ಪ್ರಾಯ ಸರಿಯಾದ ಬತ್ತದ ಉಂಡುಂದಾಂಡ ಬೊಕ್ಕ ಅಕ್ಕಲ ಆಣು ಪೊಣ್ಣು ಮನಸ್ಸಾಗಲಿ ಒಪ್ಪಿಗೆ ಉಂಡುಂದಾಂಡ ಎಂಕ್ಲ ಮುಲ್ಪ ಎಲ್ಲಿಯ ರೂಪದ ಮದಿಮೆನ ಮಲ್ತದು ಎಂಕ್ಲ ದೇವಸ್ಥಾನದ ಒಂದು ಸರ್ಟಿಫಿಕೇಟ್ ಕೊರ್ಪು ಇಂಚಿನ ಮುಹೂರ್ತವ ಮುಗಳನ್ನ ಮಲ್ಪ ಮದಿಮೆ ಆತನ ಅಂದು ಪಂಡು ದೃಢೀಕರಣ ಪತ್ರ ಬಂದು ಅವು ಕೊರ್ಪು ಅವು ಆಂಡ ರಿಜಿಸ್ಟ್ರಿ ಮಲ್ಪರಾಗ ದಾಲಾಕ್ಲೆ ಸಮಸ್ಯೆ ಆಪುಜಿ ಅಂಚೆ ಇದು ದಿಂಜೆ ಮದಿಮೆ ಆಪುಂಡು ಐತ ಬಗ್ಗೆ ಎಂಕ್ಲೆ ಇಡೀ ಉತ್ಪತ್ತಿಲ್ಲ ಬರ್ಪುಂಡು ಎಂಕಡೆ ಈ ದೇವಸ್ಥಾನದ ಒಂದು ನಿತ್ಯ ವಿನಿಯೋಗವು ದಾಲ ಸಮಸ್ಯೆ ಆಪುಜಿದಲ್ಲ ಒಟ್ಟು ಏರನೆಲ್ಲ ತರ್ಪುದು ಅದನ್ನು ಕೊರಂಡುಳ್ಳರು ಅಂತ ಈತನ ತೊಂಡುಳ್ಳು ಇವುಡ ಸಮಿತಿಯ ಮುಖಾಂತರಡು ಮತ್ತು ಊರು ದಾಖಲೆಗಳ ನೆತ್ತವಂತೆ ಜವಾಬ್ದಾರಿ ಎಲ್ಲ ಪುಣ್ಯ ಎಲ್ಲ ಇಪ್ಪಡು ಪಂತ ಎಷ್ಟಿಡು ಮಾತಾಗಲೆಲ್ಲ ಒಟ್ಟು ಮಳ್ತುದು ಇತ್ತ ಮತ್ತು ಒಟ್ಟು ಸೇರಂಡುಳ್ಳರು ಎಡ್ಡೆ ಅಭಿಪ್ರಾಯ ಎಲ್ಲ ಎಡ್ಡೆ ಉಂಡು ಅಂಚೆ ವಿಜೃಂಭಣೆ ನಾವು ಒಂಡುಂಡಿತ್ತೆ ಅಂಚೆ ನನ್ನ ಮಿತ್ತದ ಅವು ದೇವರಿಗೆ ಬಿಡ್ತಾನೆ ಈಗಲ ಪ್ರಯತ್ನ ಮಾಡ್ತೊಂಡುಲ್ಲ ಎಂಕಲ ಸರ್ವಸ್ವಲ್ಲ ಎಂಕಲ ಎಂಜಿನ ಉತ್ಪತ್ತಿ ಆಣ ಎಂಗ್ಲ ಬಂಜಿಗೆ ತಿಂದದಾದ ಊರಿನ ದೇವರಿಗೆ ಮಾಡ್ಕೊಂಡಿ ಆ ದೋರಣೆ ಮಾಡ್ಕೊಂಡು ನಾವು ನಿಮಗೆ ಕುತ್ರುಟು ಸತ್ಯನಾರಾಯಣ ದೇವಸ್ಥಾನದ ಸುಂದರ ಕಾರಣಿಕದ ಇತಿಹಾಸವನ್ನ ಹೇಳ್ತಾ ಇದ್ದೇವೆ. ಸತ್ಯನಾರಾಯಣ ದೇವಸ್ಥಾನದ ಇನ್ನಷ್ಟು ಕಾರಣಿಕತೆಯನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ.
ಪಾಪತ್ವಗಳೆಲ್ಲ ಹಾಗೆ ವಿಶೇಷವಾಗಿ ಈ ಜಾಗದಲ್ಲಿ ಆ ಶನಿ ದೇವರ ಆರಾಧನೆಯನ್ನು ಅಂತಹ ಆ ವೃಷಭ ರಾಶಿಯಲ್ಲಿ ಹಾಗೆ ಆ ಸಿಂಹರಾಶಿಯಲ್ಲಿ ಹಾಗೆ ಧನುರಾಶಿ ಹಾಗೆ ಆ ಮಕರ ರಾಶಿ ಹಾಗೆ ಅಪತ್ವಗಳು ಕೂಡ ಆ ಒಂದು ಶನಿದೇವರ ಆರಾಧನೆಯಿಂದ ಎಲ್ಲ ಪಾಪಗಳು ನಿವಾರಣೆಯಾಗಿ ನಮಗೆ ಬೇಕಾದ ಆರೋಗ್ಯ ಆಯುಷ್ಯವನ್ನೆಲ್ಲ ಅನುಗ್ರಹ ಮಾಡಿಕೊಡ್ತಾರೆ. ಅಂತಹ ಆ ಶನಿದೇವರನ್ನು ದಕ್ಷ ಮಾಧ್ಯಮದಲ್ಲಿ ಧ್ಯಾನವಾದನಾಗಿ ಷೋಡಶೋಪಚಾರ ಭಕ್ತಿಯಿಂದ ಪೂಜೆ ಮಾಡುವಂಥ ಅಂಗವಾಗಿ ಈ ಜಾಗದಲ್ಲಿ ಒಂದು ಸೇವೆ ಕೊಟ್ಟಂತಹ ಎಲ್ಲ ಭಕ್ತರನ್ನು ಕೂಡ ಶನಿ ಪ್ರಕೋಪಗಳು ಶನಿ ಶಾಪಗಳಿಂದ ಎಲ್ಲ ನಿವಾರಣೆಯಾಗಿ ಜಾತಕವಶಾತೆ ಹಾಗೆ ಸ್ಥಾನದಲ್ಲಿರತಕ್ಕಂತಹ ಏನು ದೋಷಗಳನ್ನು ಕೂಡ ಎಲ್ಲವನ್ನು ನಿವಾರಣೆ ಮಾಡಿಕೊಂಡು ಅವರೆಲ್ಲರಿಗೂ ಶನಿದೇವರ ಹಾಗೂ ಆದಿತ್ಯ ನವಗ್ರಹ ದೇವರ ಪರಮಾನುಗ್ರಹ ಪ್ರಾಪ್ತಿಯಾಗಿ ನಿವಾರಣೆ ಮಾಡಿಕೊಂಡು ಮಹಾಗಣಪತಿಯವರ ಪರಮಾನುಗ್ರಹದಿಂದ ಇಡೀ ನಿಮ್ಮ ಸಹ ಕುಟುಂಬಕ್ಕೆ ಬೇಕಾದಂತಹ ದೇಹಕ್ಕೆ ಬೇಕಾದಂತಹ ಆರೋಗ್ಯ, ಮನಸ್ಸಿಗೆ ಬೇಕಾದ ನೆಮ್ಮದಿ, ಕೈಗೆ ಬೇಕಾದ ಸಂಪತ್ತನ್ನು ಭಗವಂತ ಅನುಗ್ರಹ ಮಾಡಿಕೊಂಡು ಈ ಜಾಗದಲ್ಲಿ ನಾವೆಲ್ಲ ಏನೊಂದು ಕೆಲಸಗಳನ್ನು ದೇವರ ಆ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕು ನಿಶ್ಚಯ ಮಾಡಿಕೊಂಡಿದ್ದೇವೋ ಅದಕ್ಕೆ ಬೇಕಾದ ಪರಮಾನುಗ್ರಹ, ಅದಕ್ಕೆ ಬೇಕಾದ ಬುದ್ಧಿ, ಅದಕ್ಕೆ ಬೇಕಾದ ಮನಸ್ಸನ್ನು ಭಗವಂತ ಅನುಗ್ರಹ ಮಾಡಿಕೊಂಡು ಈ ಜಾಗದಲ್ಲಿ ಎಲ್ಲ ವಿಧಗಳನ್ನು ಧಾರಣ ಮಾಡಿಕೊಂಡು ನಮಗೆ ಪರಮಾನುಗ್ರಹ ಮಾಡಿಕೊಡಬೇಕು ಅಂತೇಳಿ ಕರ್ಮದ ಪ್ರಾರಂಭ ಭಾಗದಲ್ಲಿ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆ Angge
ಟೆಸ್ಟಿಂಗ್ ನಮ್ಮ ಯೋಜನೆ ಅನುಷ್ಠಾನಾಧಿಕಾರಿಯಾಗಿದ್ದೇನೆ. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಯಾಗಿದ್ದೇನೆ. ಇಲ್ಲಿ ಬಂದು ಸುಮಾರು ಒಂದು 35 ವರ್ಷ ಆಯಿತು. ಇಲ್ಲಿ ಪುತ್ತೂರು ಪಕ್ಕ, ಈ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಒಳ್ಳೆ ಕೆಲಸ ಆಗ್ತದೆ. ದೇವಸ್ಥಾನ ಚಟುವಟಿಕೆ ಎಲ್ಲ ಭಾಳ ಚೆನ್ನಾಗಿ ಆಗ್ತಾಯಿದೆ. ಮತ್ತು ವಾರ್ಷಿಕ ಜಾತ್ರೆ 5 ದಿವಸ ಜಾತ್ರೆ ಆಗುತ್ತೆ. ಮತ್ತು ವರ್ಷಕ್ಕೊಮ್ಮೆ ಇದು 108 ಗೈನಗಾಯಿ ಗಣಹೋಮ ಮತ್ತು ಶನೀಶ್ವರ ಪೂಜೆ. ಜನರು ಭಾಳ ಸಂತೋಷದಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 40 ವರ್ಷದಿಂದ ಈ ದೇವಸ್ಥಾನ ಇಂಥ ಒಳ್ಳೆಯ ಕಾರ್ಯಕ್ರಮ ಆಗ್ತಾಯಿದೆ. ಹಾಗೆ ಇಲ್ಲಿ ಸಾರ್ವಜನಿಕ ಎಲ್ಲ ಒಳ್ಳೆ ರೀತಿಯಲ್ಲಿ ಇಲ್ಲಿ ಈ ಸಲ ಒಂದು ಸಮಿತಿ ಸಹ ಮಾಡಿದ್ದಾರೆ, ಉತ್ಸವ ಸಮಿತಿ. ಅದರ ಮೂಲಕ ಭಾಳ ಚೆನ್ನಾಗಿ ಉತ್ಸವ ಭಾಳ ಆಗ್ತಾಯಿದೆ. ಜನರು ಭಾಳ ಉತ್ತಮ ದೇಣಿ ಕೊಡ್ತಾ ಇದ್ದಾರೆ. ಊಟ ಉಪಚಾರ ಪ್ರತಿಯೊಂದಕ್ಕೂ ಸಹ ಅಕ್ಕಿ ದಾನ ಕೊಡ್ತಾ ಇದ್ದಾರೆ. ಇಲ್ಲಿ ಭಕ್ತರಿಗೆ ಅವರು ನೆನೆಸಿದ ಕಾರ್ಯಕ್ರಮ ಎಲ್ಲ ಒಳ್ಳೆ ರೀತಿ ನಡೀತಾ ಇದೆ. ಮನಸ್ಸಲ್ಲಿ ಗ್ರಹಿಸಿದ್ದನ್ನು ಸತ್ಯನಾರಾಯಣ ದೇವರು ಯಾವತ್ತೂ ಕೂಡ ಪಾಲನೆ ಮಾಡುವಂಥ ಸತ್ಯನಾರಾಯಣ ದೇವರು. ಆ ದೇವರು ಎಲ್ಲರಿಗೂ ಅವರು ಮನಸ್ಸಲ್ಲಿ ಗ್ರಹಿಸಿದ್ದನ್ನು ಉತ್ತಮವಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗೆ ಬಂದ ಭಕ್ತರು ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಇಲ್ಲಿ ಸೇರಿ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಊರವರು ಕೂಡ ಭಾಳ ಪ್ರೀತಿಯಿಂದ ಈ ದೇವಸ್ಥಾನದಲ್ಲಿ ಒಳ್ಳೆಯ ಕೆಲಸದಲ್ಲಿ ಮಾಡ್ತಾಯಿದ್ದಾರೆ.
ಹಿಂದೆ ಇಲ್ಲಿ ಶ್ರೀನಿವಾಸ ಹೊಳ್ಳ ಇದ್ದರೆ ಈಗ ರಾಧಾಕೃಷ್ಣ ಹೊಳ್ಳರು ಇದರ ದೇವಸ್ಥಾನ ಒಟ್ಟು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ರೀತಿ ಜನರು ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. यश्वदित्रयतो भूत्वा जुहुयाताद्यमन्मः श्रियः पञ्चदशत्यन्तः श्रीकामः सततं जपेत्
ಈ ಒಂದು ಸುಸಂದರ್ಭದಲ್ಲಿ 108 ತೆಂಗಿನಕಾಯಿಯ ಗಣಹೋಮವನ್ನು ನಾವು ಆ ದೇವರಿಗೆ ಸಮರ್ಪಣೆಯನ್ನ ಮಾಡಿದ್ದೇವೆ. ಏನು ಬಸ್ತು ಕಿನ್ನೆ ಪುನಗನೆ ನಮ್ಮೇರು ಬಾಬುದೇವ್ ಆಡ್ಕೊಂಡು ಧರ್ಮಸ್ಥಳ ಪಾದ್ಯದಾರು ಆರಂಚ ಇಡೀ ಸೇವೆಗೆ ಮಸ್ತ್ ಬರುವಂತೀರ ಅಪಗನೆ ಎಲ್ಲಿ ಪುನಗನೆ ಅರ್ನೊಟ್ಟಿಗೆ ಬರುವಂದಿತ್ತೆ ಇತ್ಯದ ಬೇರೆ ರಾಧಾಕೃಷ್ಣ ಕೊಳ್ಳೇರಿಂದ ಮುಲ್ಪದ ವ್ಯವಸ್ಥೆ ಒಂದು ಆಡಳಿತ ಮುಕ್ತೇಶ್ವರರು ಅರ್ದುಂಬಾರ್ನ ಪಲ್ಲೆ ಶ್ರೀನಿವಾಸ ಒಳ್ಳ ಅಂದ ಆದಿತ್ಯರು
ಆರು ಉಪ್ಪನಾಗ ನಿಂಗೆ ಮತ್ತು ಇಡೀ ಎಲ್ಲಿ ನಮ್ಮೇಲೆ ಬರೋದಿದ್ದಾರೆ 6 ನೋಟಗಳು ಬರೋದು ಅಪ್ಪ ಮತ್ತು ಈ ಸಿರಿಕ್ಲಿನ ಜಾತ್ರೆ ಮತ್ತು ಭಾರಿ ಗೌಜಿಡ್ ಮತ್ತು ನಡತೊಂದಿತ್ತು ಅಂಚನೆ ಇತ್ತೆಲ್ಲ ಭಾರಿ ಪುರ್ಲು ನಡತೊಂದು ಪುಳ್ಬಕ್ಕ ಮುಳ್ತ ಕ್ಷೇತ್ರದ ಇತಿಹಾಸ ಪಂಡ ಆರು ಮುಳ್ತ ಮುಕ್ತೇಶ್ವರ ದುಂಬುದಾರು ಶ್ರೀನಿವಾಸ ಒಳ್ಳೆರವನಾರು ಆರು ಇಂಚೆ ಈ ಹಳ್ಳಿ ಮರದಿರಲ್ಲ ಭಾರಿ ಕುದರ್ಪೋಯಿನ ಮಸ್ತ್ ಜನಕ್ಕೆ ಇಂಕ್ಲೆ ಗೊತ್ತಿತ್ತಿಲ್ಲ ಕಡೆ ಮಸ್ತ್ ಜನಕ್ಕೆ ಈ ಮಣಿಪಾಲದಾಗ ಟ್ರಾಕ್ಟರ್ ನಕಲು ಮತ್ತು ದಾಲ ಒಂಜಿ ಸೀಕಿ ಇಜ್ಜಿ ಅವು ನಿಕ್ಲು ಮರದು ಮಲ್ಪೊಡ್ದು ಇಜ್ಜಿ ಬಿಡ್ತು ನಂಚಿನ ಒಂಜಿ ಕೆಲವು ಕೇಸ್ಲೇನು ಆರೇ ಸ್ವತಃ ಯಾನುಲ್ಲ ದಾಲ ಮಲ್ಪೊಡ್ ನಿಕ್ಲು ಮಂಡೆ ವೆಚ್ಚ ಮಲ್ಪೊಡ್ದು ಆರು ಮರ್ದು ಕೊರ್ದು ಏತೋ ಕೇಸ್ಲು ಗುಣ ಅದಕ್ಕೆ ಸುಮಾರು ವರ್ಷ ಜೀವನ ಮಲ್ತ ನಂಚಿನ ಕೆಲವು ಸಾಕ್ಷಿಲ್ಲ ಮಸ್ತ್ ಉಲ್ಲ ಅಂಚನೆ ಇಂಕ್ಲು ಮತ್ತು ಐತೆ ಮುಲ್ಪ ಮತ್ತು ಜಾತ್ರೆ ತಂಬಿಡಿತ ಮುರಾನಿ ಮಾರ್ಚ್ ತಿಂಗಳು ಮುಲ್ಪ ಜಾತ್ರೆ ನಡತ್ತಂಡಿ ಮಸ್ತ್ ಜನ ಮತ್ತು ಬರ್ತದೆ ಜಾತ್ರೆಗೆ ಮತ್ತು ಆ ಸಿರಿಕ್ಲಿನ ದರ್ಶನ ಬೊಕ್ಕ ದೈವದ ನರ್ತನ ಸೇವೆ ಸ್ವಾಮಿನ ಉತ್ಸವ ಮತ್ತು ನಡತೊಂದಿತ್ತು ಸಾಧಾರಣ ಎಂಕಿತ ಒಂಜಿ 47 ವರ್ಷ ಸಾಧಾರಣ ಏನೊಂಜಿ 10-14 ವರ್ಷ ಒಪ್ಪನಾಗ ಅಮ್ಮೇರನೊಟ್ಟಿಗೆ ಬರೋಂದಿತ್ತೇನೆ ಅರ್ಧ ಬಗ್ಗೆ ನಮ್ಮೇರು ತೀರ್ನ ಇರ್ದು ಬೋಕೆ ಯಾನೆ ಮುಲ್ಪದ ಪ್ರಧಾನ ಮುಖ್ಯ ವಾದ್ಯವಾದಕ್ಕೆ ಪಂಡ ಉತ್ಸವದ ಟೈಮ್ ಮಾಡಿ ಬೊಕ್ಕ ಮಕ್ಕಳನ್ನ ದಾದ ಈ ಕ್ಷೇತ್ರ ಒಂಜಿ ವಿಶೇಷ ಏನೊಂಜಿ ಕಾರ್ಯಕ್ರಮ ಇತ್ತಲ್ಲ ಯಾನೆನ್ನ ಸ್ಯಾಕ್ಸಫೋನ್ ಇನ್ನು ಆ ಬಳಗದೊಟ್ಟಿಗೆ ಬತ್ತು ಮುಲ್ಪ ಕಾರ್ಯಕ್ರಮ ಕೊರೊಂದಿಲ್ಲ ಕಲಶದಲ್ಲಿ ಆವಾಹನೆ ಮಾಡಿ ಆ ಕಲಶ ಗಂಗಾ ಭಾಗೀರಥಿ ಪೂಜೆ ಮಾಡಿ ಕಲಶವನ್ನು ತಂದು ಕಲಶ ಪ್ರತಿಷ್ಠೆ ಮಾಡಿ ನವಗ್ರಹಗಳ ಸಹಿತವಾಗಿ ಶನಿಯನ್ನು ಆರಾಧನೆ ಮಾಡಿದ್ದೇವೆ. ಕಲ್ಪೋಕ್ತ 16 ನಮನೆಯ ಪೂಜೆಯಿಂದ ಮಾಡಿದಂತಹ ಆರಾಧನೆಯಿಂದ ಶನೈಶ್ಚರ ಸುಪ್ರೀತನಾಗಿ ಸುಪ್ರಸನ್ನನಾಗಿ ಸೇರಿರುವ ಎಲ್ಲರಿಗೂ ಕೂಡ ಬರುವಂತಹ ಸಮಸ್ತ ಗ್ರಹಚಾರ ದೋಷಗಳು ಮೃತ್ಯು ದೋಷಗಳಿದ್ದರೆ ಅದನ್ನೆಲ್ಲ ನವಗ್ರಹ ದೇವತೆಗಳು ವಿಶೇಷವಾಗಿ ಶನೈಶ್ಚರ ಅದನ್ನೆಲ್ಲ ನಿವೃತ್ತಿ ಮಾಡಿಕೊಡ್ಲಿ. ಇನ್ನು ಮುಂದಕ್ಕೆ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಕ್ಷೇಮಸ್ಥೈರ್ಯ ವಿಜಯಾಭ್ಯುದಯ ಸಿದ್ಧಿಪೂರ್ವಕವಾಗಿ ನೀವು ಮಾಡುವಂತಹ ಎಲ್ಲ ವ್ಯಾಪಾರ ಉದ್ಯೋಗ ವ್ಯವಹಾರಾದಿ ಸಕಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗುವ ಹಾಗೆ ಗ್ರಹಗಳು ಅನುಗ್ರಹ ಮಾಡಿಕೊಟ್ಟು ಸರ್ವರನ್ನು ಸಂರಕ್ಷಣೆ ಮಾಡಿ ಉದ್ಧಾರ ಮಾಡಿ ಕಾಪಾಡಲಿ ಅಂತ ಹೇಳಿ ಪೂಜಾಂತ್ಯ ಪ್ರಸನ್ನ ಕಾಲದಲ್ಲಿ ಶನೈಶ್ಚರ ಸ್ವಾಮಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವ ಸ್ವಾಮಿದೆ. ಅಕ್ಷತೆ ಹಾಕಿ ಶಾಂತಿರಸ್ತು ಶಿವಂ ಶಾಸ್ತು ಗ್ರಹಾಃ ಕುರ್ವಂತು ಮಂಗಲಂ ನವಗ್ರಹೇಭ್ಯೋ ನಮಃ ಶನೈಶ್ಚರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದ ಗೋವಿಂದ.
ನೋಡಿದ್ರಲ್ಲ ವೀಕ್ಷಕರೇ, ಇದು ಶ್ರೀ ಸತ್ಯನಾರಾಯಣ ದೇವಸ್ಥಾನ ಕುತ್ರಟ್ಟುವಿನಲ್ಲಿ ನಡೆದ 108 ತೆಂಗಿನಕಾಯಿ ಗಣಪತಿ ಹೋಮ ಹಾಗೂ ಸಾಮೂಹಿಕ ಶ್ರೀ ಶನೇಶ್ವರ ವ್ರತ ಪೂಜಾಧಿಕಾರಿಗಳ ಹಾಗೂ ವಿಶೇಷ ದಿನದಂದು ನಡೆದ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳ ಸಂಪೂರ್ಣ ಚಿತ್ರಣ. ಇದು ಈ ಹೊತ್ತಿನ ದೈವ ದೇವರ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.